ಪಾವೂರು ಗ್ರಾಮದ 5ನೇ ವಾರ್ಡ್ ಮಾಜಿಕಟ್ಟೆ ತಾದಿ ಕಾಂಕ್ರೀಟ್ ಕಾಮಗಾರಿಗೆ ಶಿಲಾನ್ಯಾಸನ ಅಂಗಾರೆ നടപ്പായിരു. ಪಾವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಮರುನ್ನೀಸಾ ಶಿಲಾನ್ಯಾಸ നടപ്പായിരു. ಪಂಚಾಯತ್ ಉಪಾಧ್ಯಕ್ಷರು ಮೊಹಮ್ಮದ್ ಅನ್ಸಾರ್ ಪಾತ್ರರೊಂದು ಗ್ರಾಮಡುಪ್ಪುನ ಪ್ರತಿ ಉಲತಾದಿಗ್ಲ ಕಾಂಕ್ರೀಟ್ ಕಾಮಗಾರಿ ನಡಪಾವನ ಯೋಜನೆ ಉಂಡು. ಗ್ರಾಮದ ಬುಲೆಚಿಲ್ಗಾದ ದುಂಬಗ್ ನನಲಾತ ಅನುದಾನ ಕನಪ್ನ ಪ್ರಯತ್ನ ನಡಪಾವಪಂಡ ತೆರಿಪಾಯರು. ಪಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ 5ನೇ ವಾರ್ಡ್ ಇನೋಲಿ ಮಜ್ಜಿಗಟ್ಟ ರಸ್ತೆಯ ಕಾಂಕ್ರೀಟೀಕರಣಕ್ಕೆ ಒಂದು ಶಿಲಾನ್ಯಾಸ ಕಾರ್ಯಕ್ರಮದ ಈ ಸುಸಂದರ್ಭದಲ್ಲಿ ಈ ಕಾಂಕ್ರೀಟೀಕರಣದ ನಮ್ಮ ಶಿಲಾನ್ಯಾಸವನ್ನು ನೆರವೇರಿಸಿದಂಥ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಕಮರುನ್ನೀಸಾ ನೌಫಲ್ರವರನ್ನು ನಾನು ಪ್ರಥಮವಾಗಿ ಸ್ವಾಗತಿಸ್ತಾ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದು ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಪ್ರತಿಯೊಂದು ರಸ್ತೆಗೂ ಕಾಂಕ್ರೀಟೀಕರಣ ಮಾಡಿ ನಮ್ಮ ಪಾವೂರು ಗ್ರಾಮವನ್ನು ಒಂದು ರಸ್ತೆ ಉದ್ದಕ್ಕೂ ಕಾಂಕ್ರೀಟೀಕರಣ ಮಾಡಬೇಕಂತ ಮಹತ್ವಾಕಾಂಕ್ಷದ ಉದ್ದೇಶದಿಂದ ನಾವು ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ವಾರ್ಡ್ ಸದಸ್ಯರಿಗೂ, ಅದೇ ರೀತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಅದೇ ರೀತಿ ಪಂಚಾಯತ್ ಕಾರ್ಯದರ್ಶಿ, ಅದೇ ರೀತಿ ಸ್ಥಳೀಯರಾದೆಲ್ಲರಿಗೂ ಒಂದೇ ವಾಕ್ಯದ ನಾನು ಕೃತಜ್ಞತೆ ಸಲ್ಲಿಸುತ್ತಾ ಇನ್ನು ಮುಂದಕ್ಕೂ ಇಂಥ ಹಲವಾರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ತಾವೆಲ್ಲರೂ ಸಹಕರಿಸಬೇಕೆಂದು ಮತ್ತೊಮ್ಮೆ ವಿನಂತಿಸುತ್ತಾ ಇನ್ನು ಮುಂದಕ್ಕೂ ನಾವು ಮಾದರಿಯುತವಾದಂಥ ಒಂದು ಗ್ರಾಮ ಪಂಚಾಯತ್ನ ರಸ್ತೆ ಅಭಿವೃದ್ಧಿ ಕಾರ್ಯದಲ್ಲಿ ಉತ್ತಮವಾಗಿ ಮುಂದುವರೆದು ತಾವೆಲ್ಲರೂ ಸದಾ ಆಶಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಪಾವೂರು ಗ್ರಾಮ ಪಂಚಾಯತ್ ಸ್ಥಳೀಯ ಸದಸ್ಯರು ವಲೇರನ್ ಡಿಸೋಜ ಪಾತ್ರರೊಂದು ಗ್ರಾಮಡು ನೀರು ತಾದಿ ಸಾದಿದೀಪ ಅಳವಡಿಕೆಗೆ ಯೋಜನೆ ಇದ್ದದು ಮಾತಾ ಮೂಲಲಿರ್ದು ಅನುದಾನ ಕನೆಯರ ಪ್ರಯತ್ನಿಸಾವ. ಪಂಚಾಯತ್ ಅನುದಾನ ಕಮ್ಮಿ ಉಪ್ಪು ನಿರ್ದಾತ್ರ ಶ್ರಮದಾನ ಮೂಲಕಲ ಅಗತ್ಯ ಬೇಲೆ ಮಲ್ಪೊಂಡು ತೆರಿಪಾಯರು. ಶಂಕುಸ್ಥಾಪನೆಗಿದ್ದ ಪಾವೂರು ಪಂಚಾಯತ್ ಅಧ್ಯಕ್ಷರಾದ ಕಮರುನ್ನೀಸಾ ನೌಫಲ್ರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ 5ನೇ ವಾರ್ಡಿನ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಈಗ ಉಪಾಧ್ಯಕ್ಷ ಹೇಳಿದ ಹಾಗೆ ನಮ್ಮ ಇಡೀ ಪಾವೂರು ಗ್ರಾಮ ಪಂಚಾಯತಿನ ಎಲ್ಲ ರಸ್ತೆಗಳನ್ನು ಕಾಂಕ್ರೀಟೀಕರಣ ಮಾಡುವಂಥ ಉದ್ದೇಶದಿಂದ ನಾವು ಯಾವುದೆಲ್ಲ ಅನುದಾನ ಬರುತ್ತದೆ ಅದೆಲ್ಲ ಕಾಂಕ್ರೀಟೀಕರಣ ಮಾಡುವಂಥ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ. ರಸ್ತೆಯು ಎಲ್ಲರಿಗೆ ಯೋಗ್ಯವಾದುದು, ಎಲ್ಲ ಮನೆಗೆ ಒಂದು ರಸ್ತೆ ಮುಟ್ಟುವ ರೀತಿಯನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲೆಲ್ಲ ರಸ್ತೆ ಇಲ್ಲ ಅಲ್ಲೆಲ್ಲ ರಸ್ತೆ ಮಾಡಬೇಕು ಅಂತೇಳಿ ನಮ್ಮ ಪಾವೂರು ಗ್ರಾಮ ಪಂಚಾಯತಿಯಲ್ಲಿ ನೀರು ಮತ್ತು ರಸ್ತೆ ಮತ್ತು ದಾರಿದೀಪದ ಮತ್ತೆ ನಾವು ವಿಷಯವನ್ನು ಮಹತ್ವದಾಗಿ ಎನಿಸಿಕೊಂಡಿದ್ದೀವಿ. ನಾನು ನೋಡ್ತಾ ಇದ್ದೀನಿ ಎಲ್ಲ ಕಡೆಯೂ ರಸ್ತೆಯ ಕಾಂಕ್ರೀಟೀಕರಣಕ್ಕೆ ಇನ್ನು ಸ್ವಲ್ಪ ರಸ್ತೆಗಳು ಬಾಕಿ ಇರುವುದರಿಂದ ಎಲ್ಲ ಒಂದು ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡ್ತೀವಿ. ಮುಂದೆ ನಾನು ನೋಡ್ತಾ ಇದ್ದೀನಿ ಎಲ್ಲ ರಸ್ತೆಗಳು ಕೂಡ ನಮ್ಮಿಂದ ಆಗದಿದ್ದರೂ ಕೂಡ ನಮ್ಮ STPಯ ಎಲ್ಲ ಸೇವೆಗಳಿಂದ, ಸಮಾಜ ಸೇವೆಗಳಿಂದ ಎಲ್ಲ ರಸ್ತೆಯನ್ನು ಕೂಡ ಬದಿ ಕಟ್ಟೋದು, ಬದಿಯ ಹೂಳು ತೆಗೆಯೋದು ಮತ್ತು ಅಲ್ಲಿ ಚರಂಡಿಗಳ ಕ್ಲೀನ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನನ್ನ ಸದಸ್ಯರಿಗೆ ಮತ್ತು STP ಎಲ್ಲ ಸಮಾಜ ಸೇವಕ ಯುವಕರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ನಮ್ಮ ಪಾವೂರು ಪಂಚಾಯತಲ್ಲಿ ದೊಡ್ಡ ಮೊತ್ತ ಇಲ್ಲ, ಅದರಿಂದ ಅವರು ಸಮಾಜ ಸೇವೆಯಲ್ಲಿ ತೊಡಗಿದಿಂದ ಎಲ್ಲರೂ ಈ ಸಮಾಜ ಸೇವೆಗೆ ಎಲ್ಲರೂ ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಅವರನ್ನು ವಿನಂತಿಸ್ತಾ ಇದ್ದೇನೆ. 5ನೇ ವಾರ್ಡ್ ಮಾತ್ರ ಅಲ್ಲ, ನಮ್ಮ ಒಟ್ಟಿಗೆ 6 ವಾರ್ಡ್ಗಳಿದೆ. ಎಲ್ಲರ ವಾರ್ಡ್ಗಳು ಕೂಡ ಕಾಂಕ್ರೀಟೀಕರಣ ಮಾಡಲಿಕ್ಕೆ ನಾವು ಈಗಾಗಲೇ ಹಣ ತೊಟ್ಟಿದ್ದೀವಿ. ನಾನು ಈ ಸಂದರ್ಭದಲ್ಲಿ ಇಲ್ಲಿ ನಡೆದ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸದಸ್ಯರಿಗೆ ಮತ್ತು ನಮ್ಮ ಗ್ರಾಮಸ್ಥರಾದ ವಾಲ್ಟರ್ ಲೋಬೋ ಮತ್ತು ತಿಮೋತಿ ಲೋಬೋ ಮತ್ತು ಜಾನ್ ಲೋಬೋ ಮತ್ತು PDO ಮತ್ತು ಕಾರ್ಯದರ್ಶಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ನಮ್ಮ ವಾಳದ ಗುರ್ಕಾರ್ ಇದ್ದಾರೆ,
ಜೆರಾಲ್ಡ್ ಅವರನ್ನು ಕೂಡ ನಾನು ಅಭಿನಂದಿಸ್ತಾ ಪತ್ರಕರ್ತ ಅನ್ಸಾರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ನಮ್ಮ ಮಾಧ್ಯಮ ಮಿತ್ರರಾದ ಆಸಿಫ್ ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಪಂಚಾಯತ್ ಸದಸ್ಯರು ಮೆಹರುನ್ನೀಸಾ ಖತೀಜಾ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುಧಾರಾಣಿ, ಕಾರ್ಯದರ್ಶಿ ಪೂವಪ್ಪ ಶೆಟ್ಟಿ, ಮುಖಂಡರು ಕಮರ್ ಮಲಾರ್, ವಲೇರಿಯನ್ ಮೊಂತೆರೋ ಪಜೀರ್ ಚರ್ಚಿದ ವಾರ್ಡ್ ಗುರಿಕಾರರು ಜೆರಾಲ್ಡ್ ಬ್ರ್ಯಾಕ್ಸ್, ಪ್ರಮುಖರು ವಾಲ್ಟರ್ ಲೋಬೋ, ತಿಮೋತಿ ಲೋಬೋ, ಜಾನ್ ಲೋಬೋ, ಉಮರ್ ಇನೋಳಿ, ರೊನಾಲ್ಡ್ ಡಿಸೋಜಾ ಕಾರ್ಯಕ್ರಮದ ಪಾಲ್ಪಡೆದಿದ್ದರು.